ಮೊನ್ನೆ ಮಾಡಿದ ವಿಡಿಯೋ ಮೇಲೆ ಬಹಳಷ್ಟು ಕಮೆಂಟ್ ಮಾಡಿದ್ರಿ, ಸರ್ ಹ್ಯಾಂಗ್ ಮಾಡ್ಬೇಕು ಸರ್, ಏನೂ ತಿಳಿತಾ ಇಲ್ಲ, ನಮ್ಮ ಪೂರ ಡೇನೇ ವರ್ಸ್ಟ್ ಆಗ್ತಾ ಇದೆ, ಗೊತ್ತೇ ಆಗ್ತಾ ಇಲ್ಲ ಸರ್, ಏನು ಮಾಡಿ. ಬಹಳಷ್ಟು ಜನ ಕಮೆಂಟ್ ಮಾಡಿರಿ. ಅದಕ್ಕೊಂದು ಸೊಲ್ಯೂಷನ್, ಒಂದು ಸ್ಟೆಪ್ ಹೇಳ್ತೀನಿ. ಈ ಸ್ಟೆಪ್ ನೀವು ನಾಳೆಯಿಂದ ಮಾಡಿ. ಮುಂದೆ ಏನು ಮಾಡ್ಬೇಕಂತ ನಾ ಹೇಳ್ತೀನಿ. ಡಿಸಿಪ್ಲಿನಿಂದ ನಿಮ್ದು ಡೇ ಶುರು ಆಗಬೇಕು. ಡಿಸಿಪ್ಲಿನಿಂದ ನಿಮ್ಮ ಡೇ ಶುರು ಆಯ್ತಪ್ಪ ಅಂತಂದ್ರೆ ಪೂರಾ ಡೇ ಡಿಸಿಪ್ಲಿನ್ ಆಗಿರುತ್ತೆ. ನೀವು ಮೊದಲು ಡಿಸಿಪ್ಲಿನ್ ಆಗ್ಬಿಡಿ ಮಕ್ಕಳೇ. ಡಿಸಿಪ್ಲಿನ್ ಆದ್ಮೇಲೆ ನೀವು ಯಾವ ತರ ಅನ್ಕೊಂಡಿರಲ್ಲ ಆ ತರ ಆಗೇ ಆಗುತ್ತೆ. 100% ಆಗ್ತದ. ಐ ನೋ ದಿಸ್. ಪ್ಲೀಸ್ ಟ್ರೈ ದಿಸ್. ಬೆಡ್ ಕ್ಲೀನ್ ಮಾಡ್ಕೊಳ್ಳಿ. ಬೆಡ್ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಕೂತು ನಿಮ್ಗೆ ಗುರುತಿರುವ ಒಂದು ಮಂತ್ರ ಹೇಳಿ. ಸರ್ ಯಾವ್ದು ಮಂತ್ರ ಹೇಳ್ಬೇಕು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೀನಿ. ಆ ಮಂತ್ರವನ್ನ ನೀವು ಓದ್ಕೊಳ್ಳಿ, ಬೈಹರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡೈಲಿ ಮಾರ್ನಿಂಗ್ ಎದ್ದು ಬೆಡ್ ಕ್ಲೀನ್ ಮಾಡ್ಕೊಂಡು ಆ ಮಂತ್ರವನ್ನ ಹೇಳಿ ನಿಮ್ಮ ಮುಂದಿನ ಕೆಲಸ ಶುರು. ಇನ್ನು ತಲೆ ಕೆಡ್ಸ್ಕೊಬೇಡಿ, ನಿಮ್ ಸರ್ ನಿಮ್ ಜೊತೆ ಇದ್ದಾರೆ. ಓಕೆನಾ ಮಕ್ಕಳೇ? ಜೈ ಹಿಂದ್, ಆಲ್ ದ ಬೆಸ್ಟ್.